ಬಿಜೆಪಿ ಅಭ್ಯರ್ಥಿಯಾಗಿ ಅಚ್ಚರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವಂತವರು ಎರಡೆರಡು ಬಾರಿ ಅಚ್ಚರಿ ಅಂತಂದ್ರು. ಯಾವಾಗಲೂ ಬೇರೆ ನಮ್ಮ ಪಕ್ಷದ ಪ್ರಮುಖರು ಅಭ್ಯರ್ಥಿ ಆದಾಗ ನಾನೇ ಅಭ್ಯರ್ಥಿ ಎಂದು ಕೆಲಸ ಮಾಡಿದ್ದೇನೆ. ನಮ್ಮ ಪಕ್ಷ ಸರ್ವಸ್ಪರ್ಶಿ ಸರ್ವವ್ಯಾಪಿ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ನಾವು ಗೆಲ್ಲುವುದು ನಿಶ್ಚಿತ. ಬಿಜೆಪಿ ಕಾಂಗ್ರೆಸ್ ಪಕ್ಷೇತರ ಎಲ್ಲರನ್ನ ಒಟ್ಟು ಸೇರಿಸಿಕೊಂಡು ಹೋದರೆ ಮಾತ್ರ ಯಾವುದೇ ರೀತಿಯ ಕುಟುಂಬ ರಾಜಕಾರಣ ಇಲ್ಲ, ವ್ಯಕ್ತಿ ಪೂಜೆ ಇಲ್ಲ, ಒಬ್ಬ ನಾಯಕನನ್ನ ಅವಲಂಬಿತವಾಗಿ ಇಡೀ ಪಕ್ಷ ಇಲ್ಲ, ಕಾರ್ಯಕರ್ತರೇ ನಾಯಕರು ಅನ್ನುವಂಥದ್ದನ್ನ ಇದರಲ್ಲಿ ತೋರಿಸಿಕೊಟ್ಟಿದ್ದಾರೆ. ಈಗ ಒಂದು ಮನೆಯಲ್ಲೇ ಬೇರೆ ಬೇರೆ ರೀತಿಯಲ್ಲಿ ಅಣ್ಣ ತಮ್ಮಂದಿರು ಕೆಲವು ಸಲ ಅವರ ಅಣ್ಣ ತಮ್ಮ ಕೋಪ ಮಾಡ್ತಾರೆ. ಯಾವುದೇ ಅಭಿಪ್ರಾಯ ಭೇದ ಇದ್ರೂ ಕೂಡ ನಾವು ಇದನ್ನು ಇನ್ನು ಮುಂದಕ್ಕೆ ಒಟ್ಟಿಗೆ ಜೊತೆಯಾಗಿ ಹೋಗ್ತೇವೆ. ಕಿಶೋರ್ ಪುತ್ತೂರ್ ಅವರು ಚುನಾವಣೆ ಬಂದಾಗ ಮಾತ್ರ ಒಂದು ಪುತ್ತೂರಲ್ಲಿ ಒಂದಷ್ಟು ಸಕ್ರಿಯರಾಗಿರ್ತಾರೆ. ಪುತ್ತೂರಲ್ಲಿ ಮಾತ್ರ ನಿಲ್ತಿದ್ರೆ ಈಗ 13 ಕ್ಷೇತ್ರದ ಒಂದು ನಾಯಕನಾಗಲಿಕ್ಕೆ ಸಾಧ್ಯ ಇರಲಿಲ್ಲ. ರಾಜ್ಯದ ಉಪಾಧ್ಯಕ್ಷನಾಗಿ ಇಡೀ ರಾಜ್ಯದಲ್ಲಿ ಓಡಾಟ ಮಾಡಿದ್ದೇನೆ. ಜಿಲ್ಲೆಯ ಅಧ್ಯಕ್ಷನಾಗಿ ಇಡೀ ಜಿಲ್ಲೆಯಲ್ಲಿ ಓಡಾಟ ಮಾಡಿದ್ದೇನೆ. ಬೆಸ್ಕಾಂ ನಿರ್ದೇಶಕನಾಗಿ 3 ಜಿಲ್ಲೆಗೆ. ಪುತ್ತೂರಲ್ಲಿ ಪ್ರತಿಯೊಬ್ಬ ಶಾಸಕನ ಗೆಲುವಿಗೆ ನನ್ನ ಶ್ರಮ ಇತ್ತು. ಕಾಶ್ಮೀರ ತನಕ ಹೋಗಿದ್ದೇವೆ, ನಾವು ಲಾಠಿ ಇಟ್ಟನ್ನು ತಿಂದಿದ್ದೇವೆ, ನಾವು ಬಾಂಗ್ಲಾದೇಶ ಸರ್ವೆಯನ್ನು ಮಾಡಿದ್ದೇವೆ. ವಿಧಾನ ಪರಿಷತ್ನಲ್ಲಿ ಕೋಟ ಶ್ರೀನಿವಾಸ ಪೂಜಾರಿ ಅವರಿಂದ ತೆರವಾದಂತಹ ದಕ್ಷಿಣ ಕನ್ನಡ ಸ್ಥಳೀಯ ಪ್ರಾಧಿಕಾರ ಕ್ಷೇತ್ರದ ಒಂದು ಉಪಚುನಾವಣೆ ನಡೀತಾ ಇರುವಂಥದ್ದು. ಈ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಅಚ್ಚರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವಂಥವರು ನಮ್ಮ ಪುತ್ತೂರಿನ ಕಿಶೋರ್ ಕುಮಾರ್ ಅವರು. ಸೊ ಬಹಳಷ್ಟು ಸಮಯದಿಂದ ಅವರನ್ನು ಮಾತನಾಡಿಸಬೇಕು ಅನ್ನುವಂಥ ಒಂದು ನಿರೀಕ್ಷೆ ಇತ್ತು. ಬಹುಶಃ ಇವತ್ತು ಚುನಾವಣೆಯ ದಿನವೇ ನಮಗೆ ಸಿಕ್ಕಿದ್ದಾರೆ. ಸೊ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡಬೇಕು. ಸೊ ಹೇಗಾಗ್ತಾ ಇದೆ, ಒಂದು ಅಚ್ಚರಿ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿರುವಂಥ ಬಗ್ಗೆ ಏನಾಗ್ತಾ ಇದೆ, ಒಂದಷ್ಟು ವಿಚಾರಗಳನ್ನು ಬೇಸಿಕ್ ಆಗಿ ಮಾತನಾಡಿಕೊಂಡು ಚುನಾವಣೆಯ ಬಗ್ಗೆ ಮಾತನಾಡೋಣ ಅಂತ ಹೇಳ್ತಾ. ಸರ್ ನಮಸ್ತೆ. 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 ಸೊ ಇವತ್ತು ಚುನಾವಣೆ ನಡೀತಾ ಇದೆ. ಸೊ ಹೇಗಿದೆ ಎಲ್ಲ ಹವಾ? ತುಂಬ ಚೆನ್ನಾಗುಂಟು. ಎರಡೆರಡು ಬಾರಿ ಅಚ್ಚರಿ ಅಂತಂದ್ರು. ನಿಮಗೂ ಖುಷಿ ಉಂಟಲ್ಲ? ಪುತ್ತೂರಿನ ಒಬ್ಬ ವ್ಯಕ್ತಿ ಪಕ್ಷದ ಕಡೆಯಿಂದ ನನ್ನ ಅಭ್ಯರ್ಥಿನಾಗಿ ಮಾಡಿದ್ದಾರೆ. 13 ಕ್ಷೇತ್ರ, ಸುಳ್ಯದಿಂದ ಬೈಂದೂರು ತನಕ 13 ವಿಧಾನಸಭಾ ಕ್ಷೇತ್ರ. ಈ ಪುತ್ತೂರಿನ ಕೀರ್ತಿಯನ್ನು ಈ 13 ವಿಧಾನಸಭಾ ಕ್ಷೇತ್ರದಲ್ಲಿ ತುಂಬ ಅತ್ಯುತ್ತಮವಾಗಿ ಕೆಲಸ ಮಾಡಿ ಪ್ರಾಮಾಣಿಕನಾಗಿ ಜನರ ಸೇವೆ ಮಾಡಿ ತೋರಿಸ್ತೇನೆ. ಆ ಮುಖಾಂತರ ಇದು ಕಿಶೋರ್ ಕುಮಾರ್ ಪುತ್ತೂರಿಗಲ್ಲ, ಇಡೀ ಪುತ್ತೂರಿಗೆ ಆ ಮಹಾಲಿಂಗೇಶ್ವರ ದೇವರ ಆಶೀರ್ವಾದದಲ್ಲಿ ಪುತ್ತೂರಿನ ಕೀರ್ತಿಯನ್ನು ಹತ್ತೂರಲ್ಲಿ ಪಸರಿಸ್ತೇನೆ ಜನರ ಸೇವೆ ಮಾಡುವ ಮುಖಾಂತರ. ಓಕೆ, ಅಂತ ಒಂದು ಭರವಸೆಯನ್ನು ಕೊಡ್ತಾ ಇದ್ದೀರಿ. ಓಕೆ, ಅಭ್ಯರ್ಥಿಯಾಗಿ ಆಯ್ಕೆಯಾದ ಬಗ್ಗೆ ನಿರೀಕ್ಷೆಗಳಿತ್ತ ನಿಮಗೆ? ಪ್ರತಿ ಬಾರಿ ಚುನಾವಣೆ ಬಂದಾಗ ಅಪೇಕ್ಷೆ ಪಡೋದು ಸಹಜ. ಆದರೆ ಅಭ್ಯರ್ಥಿ ಘೋಷಣೆ ಆದ ನಂತರ ನಾವೆಲ್ಲರೂ ಅಭ್ಯರ್ಥಿ ಅಂತ ಕೆಲಸ ಮಾಡುವಂಥದ್ದು. ಈ ಸಲ ಮಹಾಲಿಂಗೇಶ್ವರನ ಆಶೀರ್ವಾದ, ಎಲ್ಲ ಪಕ್ಷದ ಹಿರಿಯರ, ನಮ್ಮ ಪಕ್ಷದ ಎಲ್ಲ ಹಿರಿಯರ ಆಶೀರ್ವಾದ, ಕಾರ್ಯಕರ್ತರ ಆಶೀರ್ವಾದ, ಮಾಧ್ಯಮದ ಕೂಡ ಆಶೀರ್ವಾದ ಬೇಕಲ್ಲ. ನಿಮ್ಮೆಲ್ಲರ ಆಶೀರ್ವಾದದಲ್ಲಿ ನಾನನ್ನೋದು ಹಿರಿಯರು ನನ್ನನ್ನು ಗುರುತಿಸಿ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ. ಯಾವಾಗಲೂ ಬೇರೆ ನಮ್ಮ ಪಕ್ಷದ ಪ್ರಮುಖರು ಅಭ್ಯರ್ಥಿ ಆದಾಗ ನಾನೇ ಅಭ್ಯರ್ಥಿ ಎಂದು ಕೆಲಸ ಮಾಡಿದ್ದೇನೆ. ಈ ಸಲ ನಾನೇ ಅಭ್ಯರ್ಥಿ. ಅದಕ್ಕೋಸ್ಕರ ಇವತ್ತು ನನಗೆ ಗೊತ್ತಾಗ್ತುಂಟು, ಒಬ್ಬ ಅಭ್ಯರ್ಥಿ ಆದಾಗ ಕಾರ್ಯಕರ್ತರು, ಈ ಥರ ಯುವ ಕಾರ್ಯಕರ್ತರು, ಪಕ್ಷದ ಹಿರಿಯರು, ಒಬ್ಬ ಗ್ರಾಮ ಪಂಚಾಯತ್ ಅಧ್ಯಕ್ಷನಿಂದ ಹಿಡಿದು ಗ್ರಾಮ ಪಂಚಾಯತ್ ಸದಸ್ಯನಿಂದ ಹಿಡಿದು ನಮ್ಮ ಗ್ರಾಮದ ಬೂತ್ ಅಧ್ಯಕ್ಷನ ಹಿಡಿದು ರಾಷ್ಟ್ರೀಯ ಮಟ್ಟ ತನಕ, ಇಲ್ಲಿ ಜಿಲ್ಲೆ ತನಕ, ಮತ್ತು 2 ಜಿಲ್ಲೆ ಬರ್ತದೆ, ಮತ್ತು ರಾಜ್ಯ ತನಕ, ರಾಜ್ಯದ ಅಧ್ಯಕ್ಷ ವಿಜೇಂದ್ರಣ್ಣ ನಾನನ್ನೋದು ಇದು ಬಿ ಜೆ ಪಿಯಲ್ಲಿ ಮಾತ್ರ ಸಾಧ್ಯ. ಈ ಥರ ಅಲ್ಲಿ ನಮ್ಮ ಸಿಸ್ಟಮ್ ಯಾವ ಥರ ಉಂಟು ಅಂದರೆ ಆ ಥರ ಇಡೀ ಸದೃಢವಾಗಿ ಉಂಟು. ವ್ಯಕ್ತಿಯಾಗಿ ಇದನ್ನು ಎದುರಿಸಲಿಕ್ಕೆ ಸಾಧ್ಯವಿಲ್ಲ. ನಮ್ಮದು ಯಾವ ಥರ ಇವತ್ತು 2 ಜಿಲ್ಲೆಯಲ್ಲಿ ಚುನಾವಣೆ ಯಾವ ರೀತಿ ಎದುರಿಸ್ತೇವೆ ಅಂದರೆ ಪ್ರತಿಯೊಬ್ಬ ಬೂತ್ ಅಧ್ಯಕ್ಷ ಕೂಡ, ಬಿ ಜೆ ಪಿಯ ಬೂತ್ ಅಧ್ಯಕ್ಷ ಕೂಡ ಅವನೇ ಅಭ್ಯರ್ಥಿ ಕೆಲಸ ಮಾಡಿದ್ದಾರೆ. ಇಲ್ಲಿ ತನಕ ಜಿಲ್ಲಾಧ್ಯಕ್ಷ ರಾಜ್ಯಾಧ್ಯಕ್ಷ ತನಕ ಅವರೇ ಸ್ವಂತ ಅಭ್ಯರ್ಥಿ ಓಡಾಟ ಮಾಡುವಂಥದ್ದು, ಸಮಾವೇಶ ಮಾಡುವಂಥದ್ದು, ಕಾರ್ಯಕ್ರಮ ಮಾಡುವಂಥದ್ದು. ಚುನಾವಣೆ ಜೊತೆ ನಾವು ಗೆಲ್ಲುವುದು ನಿಶ್ಚಿತ. ಅಂತರದ ಗೆಲುವು ಆಗಬೇಕನ್ನುವಂಥದ್ದು ಎಲ್ಲ ಈ ಹಿರಿಯರ ಅಪೇಕ್ಷೆ. ಅದಕ್ಕೆ ತಕ್ಕದಾಗಿ ನಾನು ಕೂಡ ಕೆಲಸ ಮಾಡಿದ್ದೇನೆ. ನಾನು ಕೆಲಸ ಮಾಡಬೇಕಾದ್ರೆ ಅದು ಏನೂ ಇಲ್ಲ, ಶೂನ್ಯ. ಅಂದರೆ ಬೇರೆ ಕಾರ್ಯಕರ್ತರು ಮಾಡಿದಂಥ ಕೆಲಸ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅವರೆಲ್ಲರ ಅಪೇಕ್ಷೆ ಅಂತ ನಾನು ಮುಂದಕ್ಕೆ ಕೆಲಸ ಮಾಡ್ತೇನೆ. ಪಕ್ಷಕ್ಕೆ ತುಂಬ ನಿಷ್ಠೆಯಿಂದ ಇದ್ದು ಜನರ ಸೇವೆಯನ್ನು ಗೆದ್ದ ನಂತರ ಎಲ್ಲರನ್ನು ಒಟ್ಟು ಸೇರಿಸಿಕೊಂಡು, ಬಿ ಜೆ ಪಿಯ ಗ್ರಾಮ ಪಂಚಾಯತ್ ಸದಸ್ಯರು ಮಾತ್ರ ಅಲ್ಲ, ಆ ಗ್ರಾಮದ ಅಭಿವೃದ್ಧಿಗೆ ಎಲ್ಲ ಬಿ ಜೆ ಪಿ ಕಾಂಗ್ರೆಸ್ ಪಕ್ಷೇತರ ಎಲ್ಲರನ್ನ ಒಟ್ಟು ಸೇರಿಸಿಕೊಂಡು ಹೋದರೆ ಮಾತ್ರ ಅದರ ನಂತರ ಅದು ನನ್ನ ಕರ್ತವ್ಯ ಕೂಡ. ಅದನ್ನು ನಿಷ್ಠೆಯಿಂದ ಮಾಡ್ತೇನೆ. ಓಕೆ, ಈಗ ತಮಗೆ ಈ ಒಂದು ಅಭ್ಯರ್ಥಿತನ ಅಥವಾ ಈ ಒಂದು ಅವಕಾಶ ಸಿಗಲಿಕ್ಕೆ ಏನು ಕಾರಣ ಆಗಿದೆ ಅಂತ ತಾವು ಭಾವಿಸ್ತೀರಿ? ತುಂಬ ಜನ ಅಭ್ಯರ್ಥಿ ಆಕಾಂಕ್ಷಿಗಳಿರ್ತಾರೆ. ಪಕ್ಷ ಅಂತಂದರೆ ಇಲ್ಲಿ ನಮ್ಮದು ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಅಂತೀವಿ ನಾವು. ಬೇರೆ ಎಲ್ಲೂ ಕೂಡ ಕಾಣಲಿಕ್ಕೆ ಸಾಧ್ಯ. ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅಂತ ಯೋಚನೆ ಮಾಡ್ಕೊಂಡು ಬಂದವರು. ಹಿರಿಯರ ಅಪೇಕ್ಷೆ ಇರುವಂಥದ್ದು ಯಾವ ರೀತಿ ಅಂದರೆ ಮೋದಿಜಿಯವರು ಏನೋ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಅಂತ್ಯೋದಯ, ಸಮಾಜದ ಕಟ್ಟಕಡೆಯ ವ್ಯಕ್ತಿ ನ್ಯಾಯ ಕೊಡಬೇಕನ್ನುವ ವಿಚಾರವನ್ನು ತಮ್ಮ
ಏಕಾತ್ಮ ಮಾನವತಾವಾದ ಮುಖಾಂತರ ಹೇಳಿಕೊಂಡು ಬಂದಿದ್ದಾರೆ. ಇವತ್ತು ಇಲ್ಲಿ ಒಬ್ಬ ಸಾಮಾನ್ಯ ಬಡ ಕುಟುಂಬದ ಕೃಷಿಕನ ಮಗನನ್ನು ಗುರುತಿಸುವ ಮುಖಾಂತರ ನಮ್ಮ ಪಕ್ಷ ಸರ್ವಸ್ಪರ್ಶಿ ಸರ್ವವ್ಯಾಪಿ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಇಡೀ 2 ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಎಲ್ಲ ಕಾರ್ಯಕರ್ತರು, ನಾಯಕರು, ಹಿರಿಯರು ಎಲ್ಲರೂ ಕೂಡ ತುಂಬ ಉತ್ಸಾಹದಿಂದ ಇದಕ್ಕೆ ಕೆಲಸ ಮಾಡಿದ್ದಾರೆ. ಇದರಲ್ಲಿ ಗೊತ್ತಾಗ್ತದೆ ಅಂತಂದರೆ ಇಲ್ಲಿ ಹಿಂದುತ್ವ ಮಾತ್ರ, ಯಾವುದೇ ಜಾತಿ ಇಲ್ಲ, ಎಲ್ಲರೂ ಒಟ್ಟಾಗಿ ಒಂದಾಗಿ ತಾಯಿ ಭಾರತಾಂಬೆ ಸೇವೆ ಮಾಡುವಂಥದ್ದನ್ನು ನನ್ನ ಮುಖಾಂತರ ತೋರಿಸಿಕೊಟ್ಟಿದ್ದಾರೆ. ಇದು ಹಿಂದಿನಿಂದಲೂ ನಡೀತಾ ಬಂದಿದೆ ನಮ್ಮ ಪಕ್ಷದಲ್ಲಿ. ಅದಕ್ಕೋಸ್ಕರ ಇಲ್ಲಿ ಯಾವುದೇ ರೀತಿಯ ಕುಟುಂಬ ರಾಜಕಾರಣ ಇಲ್ಲ, ವ್ಯಕ್ತಿ ಪೂಜೆ ಇಲ್ಲ, ಒಬ್ಬ ನಾಯಕರನ್ನು ಅವಲಂಬಿತವಾಗಿ ಇಡೀ ಪಕ್ಷ ಇಲ್ಲ. ಅಂದರೆ ಎಲ್ಲರೂ ಇಲ್ಲಿ ನಾಯಕರೇ, ಕಾರ್ಯಕರ್ತರೇ ನಾಯಕರು ಅನ್ನುವಂಥದ್ದನ್ನು ಇದರಲ್ಲಿ ತೋರಿಸಿಕೊಟ್ಟಿದ್ದಾರೆ, ನಮ್ಮ ಪಕ್ಷ ತೋರಿಸಿಕೊಟ್ಟಿದ್ದಾರೆ. ಅದು BJPಯಲ್ಲಿ ಮಾತ್ರ ಸಾಧ್ಯ, ಬೇರೆ ಯಾವ ಪಕ್ಷದಲ್ಲಿ ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದು ಇಲ್ಲಿ ನಿರೂಪಣೆ ಆಗಿದೆ ಅನ್ನುವಂಥದ್ದು ತಾವು ಹೇಳ್ತೀರಿ. ಓಕೆ, ಸೊ ಈಗ ಹವಾ ಹೇಗಿದೆ, ವಾತಾವರಣ ಹೇಗಿದೆ, ಎಲ್ಲ ಕಡೆ ಹೋಗಿದ್ದೀರಿ, ನೋಡಿದ್ದೀರಿ? ಇದು ಹವಾ ಅಂದರೆ ಗೆಲುವು ನಿಶ್ಚಿತ. ಆದರೆ ಇಂಥ ಪಕ್ಷದಲ್ಲಿ ಹೇಗೆ ಅಂದರೆ ಚುನಾವಣೆ ಬಂದಾಗ ಚುನಾವಣೆಯನ್ನು ಎದುರಿಸುವ ಜೊತೆ ಪಕ್ಷ ಸಂಘಟನೆ. ನನ್ನ ಲೆಕ್ಕದಲ್ಲಿ 13 ಕ್ಷೇತ್ರದಲ್ಲಿ ನನ್ನ ಲೆಕ್ಕದಲ್ಲಿ ಒಂದು 100 ಕಾರ್ಯಕ್ರಮ ಆಗಿರ್ಬೋದು. ಆ 100 ಕಾರ್ಯಕ್ರಮದ ಜೊತೆಗೆ ಎಂತಂದರೆ ರಾಜಕೀಯದಲ್ಲಿ ಸಣ್ಣ ಪುಟ್ಟ ಅಭಿಪ್ರಾಯ ಭೇದ ಇರ್ತದೆ, ಆದರೆ ಇಲ್ಲಿ ಈ ಚುನಾವಣೆಯಲ್ಲಿ ಯಾವುದೇ ಅಭಿಪ್ರಾಯ ಭೇದವಿಲ್ಲ. ಆ ಮುಖಾಂತರ ಪಕ್ಷ ಸಂಘಟನೆ ಕೂಡ ಆಗಿದೆ. ಅದು ನನ್ನ ಮುಖಾಂತರ ಹಿರಿಯರು ಅದನ್ನು ಮಾಡಿಸಿದ್ದಾರೆ. ಪಕ್ಷದ ಸಮಾವೇಶವನ್ನು ಮಾಡುವ ಮುಖಾಂತರ ಪಕ್ಷ ಸಂಘಟನೆ ಆಗುವ ಜೊತೆಗೆ ಪ್ರಚಂಡ ಬಹುಮತದಲ್ಲಿ ಗೆಲ್ಲಲಿಕ್ಕೆ ನಾವು ಅದಕ್ಕೆ ಕಷ್ಟಪಟ್ಟಿದ್ದೇವೆ, ಎಲ್ಲ ಪರಿಶ್ರಮ ಪಟ್ಟಿದ್ದಾರೆ. ಅವರಿಗೆಲ್ಲರಿಗೂ ಅಂದರೆ ಬೂತ್ ಅಧ್ಯಕ್ಷರಿಂದ ಹಿಡಿದು ರಾಜ್ಯ ಅಧ್ಯಕ್ಷರ ತನಕ ಎಲ್ಲರನ್ನ ಒಬ್ಬೊಬ್ಬರ ಹೆಸರು ಹೇಳಿ ತಪ್ಪಾಗ್ತದೆ. ರಾಜ್ಯದ ಅಧ್ಯಕ್ಷರಾದ ವಿಜೇಂದ್ರನ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ BJP ಸುದೃಢ ಆಗ್ತಾ ಉಂಟು. ಪಕ್ಷದ ಹಿರಿಯರು ಈ ಪಕ್ಷಕ್ಕೋಸ್ಕರ ತಮ್ಮ ಸಮಯವನ್ನು, ತಮ್ಮ ಬೆವರನ್ನು, ರಕ್ತವನ್ನು ಎಲ್ಲವನ್ನು ಒಂದು ದೀಪ ತರ ಉರಿಸಿದ್ದಾರೆ. ಈ ಗೆಲುವು ಅವರೆಲ್ಲರಿಗೆ ಸಲ್ಲುವಂಥದ್ದು. ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ಮುಂದಕ್ಕೆ ನಡೀತೇನೆ. ಅದಕ್ಕೋಸ್ಕರ ಒಬ್ಬ ಬೂತ್ ಅಧ್ಯಕ್ಷನ ಹಿಡಿದು ರಾಜ್ಯಾಧ್ಯಕ್ಷ ತನಕ ಪ್ರತಿಯೊಬ್ಬರಿಗೆ ನಾನು ಅತ್ಯಂತ ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ, ಹೃದಯಪೂರ್ವಕವಾಗಿ ನಾನು ಧನ್ಯವಾದ ಸಲ್ಲಿಸ್ತೇನೆ. ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಪುತ್ತೂರಿನಲ್ಲಿ ಒಂದಷ್ಟು ವಿಚಾರಗಳಿತ್ತು, ಒಂದಷ್ಟು ಸವಾಲುಗಳು ಕೂಡ ಇತ್ತು ಪಕ್ಷದ ಒಳಗಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಬಹುಶಃ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಅದು ಒಂದಷ್ಟು ಗೊಂದಲಗಳನ್ನು ಬಗೆಹರಿಸುವಂಥ ಪ್ರಯತ್ನಗಳು ಮಾಡಲಾಗಿತ್ತು. ಆ ಬಳಿಕ ಇದೀಗ ಈ ಒಂದು ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಹೇಗಿದೆ ಒಳಗಿನ ವಾತಾವರಣ? ಎಲ್ಲರೂ ಒಟ್ಟಾಗಿದ್ದಾರೆ, ಒಂದಾಗಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಕೆಲವು ಸಲ ಅಭಿಪ್ರಾಯ ಭೇದ ಬರ್ತದೆ. ಅದರ ನಂತರ ಒಟ್ಟಾಗಿ ಹೋಗುವಂಥದ್ದೇ. ಈಗ ಒಂದು ಮನೆಯಲ್ಲೇ ಬೇರೆ ಬೇರೆ ರೀತಿಯಲ್ಲಿ ಅಣ್ಣ ತಮ್ಮಂದಿರು ಕೆಲವು ಸಲ ಅವರು ಅಣ್ಣ ತಮ್ಮ ಕೋಪ ಮಾಡ್ತಾರೆ, ಮತ್ತೆ ಒಗ್ಗಟ್ಟಾಗ್ತಾರೆ. ಈ ಥರ ಎಲ್ಲರೂ ಒಗ್ಗಟ್ಟಾಗಿ ಹೋದಾಗ ಮಾತ್ರ ಪಕ್ಷ ಸಂಘಟನೆ ಮತ್ತು ಸಮಾಜಕ್ಕೆ ನಾವೊಂದು ಪೂರಕವಾಗಿ ಬದುಕಲಿಕ್ಕೆ ಆಗ್ತದೆ. ಭಾರತೀಯ ಜನತಾ ಪಾರ್ಟಿ ಇರುವಂಥದ್ದೇ ಕೇವಲ ಅಧಿಕಾರ ರಾಜಕಾರಣಕ್ಕೋಸ್ಕರ ಇರುವಂಥದ್ದಲ್ಲ. ನಾವು ಈ ರಾಜಕೀಯ ವೇದಿಕೆಯನ್ನು ಇಟ್ಕೊಂಡು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ಕೊಡಬೇಕಂತ ಹೊರಟವರು. ಅದಕ್ಕೋಸ್ಕರ ಯಾವುದೇ ಅಭಿಪ್ರಾಯ ಭೇದ ಇದ್ದರೂ ಕೂಡ ನಾವು ಇದನ್ನು ಇನ್ನು ಮುಂದಕ್ಕೆ ಒಟ್ಟಿಗೆ ಜೊತೆಯಾಗಿ ಹೋಗ್ತೇವೆ. ಆ ಮುಖಾಂತರ ಫೈನಲಿ ಮಾಡುವಂಥದ್ದು ಜನರ ಸೇವೆ, ಜನತಾ ಸೇವೆ, ಜನಾರ್ದನ ಸೇವೆ ಅಂತ. ಅದಕ್ಕೋಸ್ಕರ ಎಲ್ಲ ಅಭಿಪ್ರಾಯ ಭೇದವನ್ನು ಒಂದೇ ಕುಟುಂಬದಂತೆ, ಒಂದೇ ಮನೆ ಅಂದರೆ ಒಂದು ಕುಟುಂಬದಂತೆ ನಾವು ಇದ್ಕೊಂಡು ಕೆಲಸ ಮಾಡ್ತೇವೆ. ಯಾವ ಅಭಿಪ್ರಾಯ ಭೇದ ಬಂದರೂ ಕೂಡ ನಾನೇ ಮುಂಚೂಣಿಯಲ್ಲಿ ನಿಂತ್ಕೊಂಡು ಎಲ್ಲರೂ ನಾವು ಜೊತೆಗೆ ಕರ್ಕೊಂಡು ಹೋಗ್ತೇನೆ. ಸೊ ಅದರ ಮಧ್ಯೆ ಕಿಶೋರ್ ಪುತ್ತೂರ್ ಅವರಿಗೆ ಅವಕಾಶ ಸಿಕ್ಕಂಥ ಸಂದರ್ಭದಲ್ಲಿ ಕೇಳಿ ಬಂದಂಥ ಒಂದು ಮಾತು, ಕಿಶೋರ್ ಪುತ್ತೂರ್ ಅವರು ಚುನಾವಣೆ ಬಂದಾಗ ಮಾತ್ರ ಒಂದು ಪುತ್ತೂರಲ್ಲಿ ಒಂದಷ್ಟು ಸಕ್ರಿಯರಾಗಿರ್ತಾರೆ, ಉಳಿದಂತೆ ಅವರು ಮಂಗಳೂರಲ್ಲಿ ಅಥವಾ ಅವರ ಬೇರೆ ಕೆಲಸಗಳಲ್ಲಿ ಇರ್ತಾರೆ, ಕೇವಲ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಹೆಸರು ಕೇಳಿ ಬಂದ ಸಂದರ್ಭದಲ್ಲಿ ಬರ್ತಾರೆ ಅನ್ನುವಂಥದ್ದು. ಈ ಒಂದು ಆರೋಪಕ್ಕೆ ಏನು ಉತ್ತರ? ಈಗ ಇದು ಆರೋಪವನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ. ಕಿಶೋರ್ ಕುಮಾರ್ ಪುತ್ತೂರ್ ಅನ್ನೋ ಒಂದು ಪುತ್ತೂರಲ್ಲಿ ಮಾತ್ರ ನಿಲ್ತಿದ್ರೆ ಈಗ 13 ಕ್ಷೇತ್ರದ ಒಂದು ನಾಯಕನಾಗಲಿಕ್ಕೆ ಸಾಧ್ಯ ಇರಲಿಲ್ಲ. ಈ ಕಾರಣದಲ್ಲಿ ನಿಮ್ಮ ಮಾಧ್ಯಮ ಮುಖಾಂತರ ಮೆಸೇಜ್ ಹೇಗೆ ಹೋಗ್ಬೇಕಂದ್ರೆ, ಕಿಶೋರ್ ಅವರು ಭಜನೂರು ವಿಭಾಗ ಸಂಚಾಲಕರಾಗಿ ಕುಂದಾಪುರದಿಂದ ಮಂಗಳೂರು ತನಕ, ಮಡಿಕೇರಿಯಿಂದ ಕಾಸರಗೋಡು ತನಕ ವಿಭಾಗದ ಜವಾಬ್ದಾರಿ ಇತ್ತು ನನಗೆ. ರಾಜ್ಯದ ಉಪಾಧ್ಯಕ್ಷನಾಗಿ ಇಡೀ ರಾಜ್ಯದಲ್ಲಿ ಓಡಾಟ ಮಾಡಿದ್ದೇನೆ. ಜಿಲ್ಲೆಯ ಅಧ್ಯಕ್ಷನಾಗಿ ಇಡೀ ಜಿಲ್ಲೆಯಲ್ಲಿ ಓಡಾಟ ಮಾಡಿದ್ದೇನೆ. ಅದರ ನಂತರ ಮೆಸ್ಕಾಂ ನಿರ್ದೇಶಕನಾಗಿ 3 ಜಿಲ್ಲೆಗೆ, ಶಿವಮೊಗ್ಗ, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ನಾನನ್ನೋದು ಇಷ್ಟು ಹೋರಾಟ ಮಾಡಿದ ಕಾರಣಕ್ಕೋಸ್ಕರ ಇವತ್ತು ನನ್ನ MLC ಮಾಡಿದರು. ಅದಕ್ಕೋಸ್ಕರ ನಾನನ್ನೋದು ಈ ವಿಚಾರದಲ್ಲಿ ಇವತ್ತು ಕೇವಲ ಪುತ್ತೂರಿಗೆ ಮಾತ್ರ, ಬೇರೆ ಕಡೆಗೂ ಸಮಯ ಕೊಟ್ಟ ಕಾರಣಕ್ಕೋಸ್ಕರ ನನ್ನ MLC ಆಯ್ಕೆ ಮಾಡಿದ್ದಾರೆ. ಮತ್ತು ಪುತ್ತೂರು ನಂದು ಕೇಂದ್ರ ಸ್ಥಾನ, ಮಾತೃಸ್ಥಾನನ ನಾನು ಇಲ್ಲೇ ಕಲಿತದ್ದು, ವಿದ್ಯಾರ್ಥಿ ಪರಿಷತ್ ಸಂಘಟನೆ ಇಲ್ಲೇ ಮಾಡುವಂಥದ್ದು. ಇವತ್ತಿನಿಂದ ನಿಮ್ಮ ಮಾಧ್ಯಮ ಮುಖಾಂತರ ಇದೆಲ್ಲ ಕಾರ್ಯಕರ್ತರಿಗೆ ಗೊತ್ತು. ಯಾಕಂದರೆ ನಾನು ಪುತ್ತೂರಿಗೆ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಬರೋದಾದರೆ, ಪುತ್ತೂರಲ್ಲಿ ಪ್ರತಿಯೊಬ್ಬ ಶಾಸಕನ ಗೆಲುವಿಗೆ ನನ್ನ ಶ್ರಮ ಇತ್ತು. ಹಿರಿಯರು ನನಗೆ ಫೋನ್ ವಿನ್ನಾದ ನಂತರ ಕಿಶೋರ್ ನಿಮಗೆ ವಂದನೆ ಅಭಿನಂದನೆ ಹೇಳಿದ್ದಾರೆ. ಅದಕ್ಕೆ ಯಾಕನ್ನೋದಂದರೆ ಇಲ್ಲಿ ಒಂದು ಶಕ್ತಿ ಉಂಟು, ಇಡೀ ಯುವಕರ ಶಕ್ತಿ ನನಗೆ ನಾಯಕತ್ವವನ್ನು ಕೊಟ್ಟಿದೆ. ಅದಕ್ಕೋಸ್ಕರ ಅದು ಎದುರಾಳಿಗಳು ಸುಳ್ಳು ಆರೋಪ ಮಾಡುವಂಥದ್ದು
ಈ ಚುನಾವಣೆ ಮುಖಾಂತರ ಅದನ್ನೆಲ್ಲ ಹೋಗಲಾಡಿಸ್ತೇನೆ ನಾನು. ಓಕೆ, ಕಾರ್ಯಕರ್ತರಿಗೆ ಒಂದು ನಿರೀಕ್ಷೆ ಇದೆ. ನಮ್ಮ ಅಭ್ಯರ್ಥಿ, ನಮ್ಮ ನಾಯಕ ಗೆದ್ದು ಬಂದ ಮೇಲೆ ನಮ್ಮ ಜೊತೆಗಿರಬೇಕು. ಬಹುಶಃ ಆ ಒಂದು ವಿಚಾರಗಳೇ ಸಾಕಷ್ಟು ಅಲ್ಲೋಲ ಕಲ್ಲೋಲಗಳಿಗೆ ಕಾರಣ ಆಗಿರುವಂಥದ್ದು ತಾವು ಗಮನಿಸಿರ್ಬೋದು. ಸೊ ನೀವು ಕಾರ್ಯಕರ್ತರಿಗೆ ಏನು ಹೇಳ್ತೀರಿ? ಕಾರ್ಯಕರ್ತರಿಗೆ ನಾನು ಕಾರ್ಯಕರ್ತರ ಧ್ವನಿ ಆಗ್ತೇನೆ. ಕಾರ್ಯಕರ್ತರ ಕಷ್ಟ ಗೊತ್ತುಂಟು. ಯಾಕಂದರೆ ನಾನು ತುಂಬ 30 ವರ್ಷದಿಂದ ಸಂಘಟನೆಯ ಬೇರೆ ಬೇರೆ ಜವಾಬ್ದಾರಿ ನಿಭಾಯಿಸ್ಕೊಂಡು ಬಂದಿದ್ದೇನೆ. ಅದಕ್ಕೋಸ್ಕರ ಅವರ ಕಷ್ಟ ನೋವು ಎಲ್ಲ ನನಗೆ ಗೊತ್ತುಂಟು. ನಾನೊಬ್ಬ ಕಾರ್ಯಕರ್ತನಾಗಿ ಅವ್ರ ಜೊತೆ ಇರ್ತೇನೆ. ನಾಯಕ ಅಂತ ನಾನು ಗುರುತಿಸಿಕೊಂಡು ನನ್ನ ಮನಸ್ಸಲ್ಲಿ ಆ ಅಹಂಕಾರ ಕೂಡ ಬರುವುದಿಲ್ಲ, ಬರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ನಾನು ದೇವರ ಹತ್ರ ಕೂಡ ಅದನ್ನೇ ಪ್ರಾರ್ಥನೆ ಮಾಡುವಂಥದ್ದು. ಕಾರ್ಯಕರ್ತರ ನೋವನ್ನು ತುಂಬ ಹತ್ತಿರ ನೋಡಿದ ಕಾರಣಕ್ಕೋಸ್ಕರ ಕಾರ್ಯಕರ್ತರಿಗೆ ಹೆಗಲಿ ಕೊಟ್ಟು ಕೆಲಸ ಮಾಡ್ತೇನೆ. ಯಾವ ಕಾರ್ಯಕರ್ತರಿಗೆ ಸ್ವಲ್ಪ ನೋವಾದರೂ ಕೂಡ ಓಡಿಕೊಂಡು ಹೋಗ್ತೇನೆ. ದಿನದ 24 ಗಂಟೆಯಲ್ಲಿ ಸಿಗ್ತೇನೆ. ನಾನು ಈಗ ತನಕ ಒಂದು ನಂಬರ್ ಇತ್ತು, ಇನ್ನು 3 ನಂಬರ್ ಇಡ್ತೇನೆ. ಅದರಲ್ಲಿ ನಾನು ನನ್ನ ಜೊತೆಯಿರುವ ಮೊಬೈಲನ್ನು ಪ್ರತಿಯೊಂದು ಇದಕ್ಕೆ ಈಗ ತನಕ ಈ ಗಡಿಬಿಡಿಯಲ್ಲಿ ಸಾವಿರಾರು ಫೋನ್ ಕಾಲ್ ಇದ್ದ ಕಾರಣ ಎಲ್ಲರಿಗೆ ಫೋನ್ ರಿಸೀವ್ ಮಾಡಿ ಆನ್ಸರ್ ಮಾಡಲಿಕ್ಕೆ ಆಗಿರಲಿಲ್ಲ. ಅದಕ್ಕೋಸ್ಕರ ಈಗ ರಾಜೇಶನ ಮಧ್ಯದಲ್ಲಿ ಹೇಳಿದರು ಕಾಶ್ಮೀರ ಅಂತ. ನಾವು ದೇಶದ ಭದ್ರತೆ ವಿಚಾರ ಬಂದಾಗ, ಅಖಂಡತೆ ವಿಚಾರ ಬಂದಾಗ ಕಾಶ್ಮೀರ ತನಕ ಹೋಗಿದ್ದೆವು. ನಾವು ಡೆಲ್ಲಿ ಚಲೋ ಮುಖಾಂತರ ಲಾಠಿ ಇಟ್ಟನ್ನು ತಿಂದಿದ್ದೆವು. ನಾವು ಸರಹದ್ ಕಾರ್ಯಕ್ರಮ ಮುಖಾಂತರ ಬಾಂಗ್ಲಾದೇಶ ಸರ್ವೆಯನ್ನು ಮಾಡಿದ್ವಿ. ನಾನು ಅನ್ನೋದು ದೇಶದ ಅಖಂಡತೆಗೋಸ್ಕರ ಇಷ್ಟೆಲ್ಲ ನಾವು ಹೋರಾಟ ಮಾಡಿದಾಗ ಕಾರ್ಯಕರ್ತರು ನಮಗೆ ತುಂಬ ಅವರ ನೋವು ತುಂಬ ಹತ್ತಿರ ನಾವು ನೋಡಬೇಕಾಗ್ತದೆ. ಪೂರ್ತಿ ಸಮಯ ಕೊಡ್ತೇನೆ. ಸಮಯ ಕೊಟ್ಟಾಗ ಇದನ್ನೆಲ್ಲ ನೀಗಿಸಲಿಕ್ಕೆ ಆಗ್ತದೆ. 13 ವಿಧಾನಸಭಾ ಕ್ಷೇತ್ರ ಇರೋ ಕಾರಣಕ್ಕೋಸ್ಕರ ಒಂದು 3 ತಿಂಗಳು ಸಮಯ ಬೇಕು ನನಗೆ. ಪ್ರತಿ ಪಂಚಾಯತಿಗೆ ವಿಸಿಟ್ ಕೊಟ್ಟು ಎಲ್ಲರಿಗೆ, ನಾನು ಪುತ್ತೂರಿನವರಾದರೂ ನನ್ನವರೇ, ಬೈಂದೂರು ತನಕ ಹೋಗ್ಬೇಕು, ಬೈಂದೂರು, ಕುಂದಾಪುರ, ಈ ಕಡೆ ಸುಳ್ಯ, ನಾನು ಎಲ್ಲರ ಪ್ರತಿ ವಿಧಾನಸಭಾ ಕ್ಷೇತ್ರ ಸಮಯ ಕೊಟ್ಟು ಪಕ್ಷ ಸಂಘಟನೆ ಮಾಡ್ತೇನೆ ಇದರ ಮುಖಾಂತರ. ಹೌದು. ಓಕೆ, ಬಹುಶಃ ಕೋಟ ಶ್ರೀನಿವಾಸ ಪೂಜಾರಿ ಅವರು ಈ ಒಂದು ಕ್ಷೇತ್ರದಲ್ಲಿ ಮಾಡಿರುವಂತಹ ಕೆಲಸಗಳು, ಅವರ ವಿಚಾರಗಳು ತಮಗೆ ಗೊತ್ತಿದೆ. ಸೊ ನಿಮ್ಮ ಒಂದು ಮುಂದಿನ ಕನಸು ಅಥವಾ ಮುಂದಿನ ಚಿಂತನೆಗಳು ಈಗ ಸದ್ಯಕ್ಕೆ ಏನಾದರೂ ರೂಪುರೇಷೆಗಳಿದೆಯಾ? ನೋಡಿ, ನರೇಂದ್ರ ಮೋದಿಜಿಯವರು ಬಂದ ನಂತರ ಈ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಅತ್ಯಂತ ಶಕ್ತಿ ಬಂದಿದೆ. ಅದು JJM ಜಲ್ ಜೀವನ್ ಮಿಷನ್ ಮುಖಾಂತರ ಪ್ರತಿ ಮನೆಗೆ ನಲ್ಲಿ ನೀರನ್ನು, ಗಂಗೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಸ್ವಚ್ಛ ಭಾರತ ಮುಖಾಂತರ ನಗರ ಭಾಗದ ಹಸಿ ಕಸ, ಒಣ ಕಸವನ್ನು ಸಪರೇಟ್ ಮಾಡುವ ಮುಖಾಂತರ ಸ್ವಚ್ಛತೆಗೆ ನರೇಂದ್ರ ಮೋದಿಜಿಯವರು ಕೊಟ್ಟಂಥ ಅಷ್ಟು ಪ್ರಾಮುಖ್ಯತೆ ಯಾರೂ ಕೊಡಲಿಲ್ಲ. ಅದರ ನಂತರ ಜನ್ಧನ್ ನೇರ ಜನರಿಗೆ ಬರುವಂಥ ಸವಲತ್ತನ್ನು, ಅವರಿಗೆ ಬರುವಂಥ ವಿಮೆಯನ್ನು ಪ್ರತಿಯೊಂದನ್ನು ಅವರ ಅಕೌಂಟಿಗೆ ಹೋಗೋ ಮುಖಾಂತರ ಭ್ರಷ್ಟಾಚಾರ ರಹಿತವಾಗಿ ಆಡಳಿತವನ್ನು ಕೊಟ್ಟಿದ್ದಾರೆ. ಇಂಥ ನೂರಾರು ಉದಾಹರಣೆ ಕೊಡಬಹುದು. ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಬಡತನ ರೇಖೆಗಿಂತ ಕೆಳಗಿರುವವರಿಗೆ ಮನೆ ಸೂರು ಕಟ್ಟಿ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಒಬ್ಬ ತಾಯಿ ಗರ್ಭಿಣಿ ಹೆರಿಗೆ ಆದಾಗ ಆ ತಾಯಿಗೆ 5,000 ರೂಪಾಯಿ ಕೊಡುವಂಥ ವಿಚಾರವನ್ನು ಮಾಡಿದ್ದಾರೆ. 2ನೇ ಹೆರಿಗೆ ಆದಾಗ 6,000 ರೂಪಾಯಿ ಹೆಣ್ಣು ಮಗು ಆದರೆ. ಇದನ್ನು ಈಗ ತನಕ ಬಂದು ಯಾವ ಕೇಂದ್ರ ಸರ್ಕಾರ, ಯಾವ ಪ್ರಧಾನಮಂತ್ರಿಗಳು ಕೂಡ ಮಾಡಲಿಲ್ಲ. ಈ ರೀತಿ ನಮಗೆ ಮಾಡಲಿಕ್ಕೆ ಇಚ್ಛಾಶಕ್ತಿ ಇದ್ದಾಗ ನರೇಂದ್ರ ಮೋದಿಜಿಯವರು ಇಷ್ಟೆಲ್ಲ ವಿಚಾರವನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎಲ್ಲ ಸವಲತ್ತನ್ನು ಜನರಿಗೆ ಮುಟ್ಟಿಸಲಿಕ್ಕೆ 6,040 ಜನ ಪಂಚಾಯತ್ ಸದಸ್ಯರಿದ್ದಾರೆ. ಅದರಲ್ಲಿ BJP, ಕಾಂಗ್ರೆಸ್, JDS ಎಲ್ಲರೂ ಇದ್ದಾರೆ. ಅವರೆಲ್ಲರ ಧ್ವನಿಯಾಗಿ, BJPಯ ಪಂಚಾಯತ್ ಸದಸ್ಯರು ಮಾತ್ರ ಅಲ್ಲ, ಎಲ್ಲ 6,040 ಪಂಚಾಯತ್ ಸದಸ್ಯರ ಧ್ವನಿಯಾಗಿ ರಾಜ್ಯದಲ್ಲಿ ಮೇಲ್ಮನೆಯಲ್ಲಿ ಗಟ್ಟಿ ಧ್ವನಿಯಲ್ಲಿ ಮಾತಾಡ್ತೇನೆ. ಹೋರಾಟ ಮಾಡಲಿಕ್ಕೆ ಬರುವ ಸಂದರ್ಭದಲ್ಲಿ ಗಟ್ಟಿಯಾಗಿ ಹೋರಾಟ ಮಾಡ್ತೇನೆ. ಮತ್ತು ಏನು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಸವಲತ್ತನ್ನು ತುಂಬ ವಿನಯಪೂರ್ವಕವಾಗಿ, ವಿದ್ಯಾವಂತನಾದ ಕಾರಣಕ್ಕೋಸ್ಕರ ಅದನ್ನು ಸ್ಟಡಿ ಮಾಡಿಕೊಂಡು ಕೋಟ ಶ್ರೀನಿವಾಸ ಪೂಜಾರಿ ಅವರ ಮಾರ್ಗದರ್ಶನದಲ್ಲಿ ಸುಮಾರು 16 ವರ್ಷ 4 ಅವಧಿಗೆ ಅವರು ಸದಸ್ಯರಾಗಿದ್ದರು. ಅವರ ಮಾರ್ಗದರ್ಶನ ಪಡ್ಕೊಂಡು ರಾಜ್ಯದ ಅಧ್ಯಕ್ಷರ, ಜಿಲ್ಲೆಯ ಅಧ್ಯಕ್ಷರ, 2 ಜಿಲ್ಲೆ ಅಧ್ಯಕ್ಷರದು, 3 ಜನ ಸಂಸದರು ಮತ್ತು ಎಲ್ಲ ಶಾಸಕರ ನೇತೃತ್ವದಲ್ಲಿ ಅಭಿವೃದ್ಧಿಗೆ ಆದ್ಯತೆಯನ್ನು ಕೊಡ್ತೇನೆ, ಹಿಂದುತ್ವಕ್ಕೆ ಬದ್ಧತೆಯನ್ನು ಇಡ್ತೇನೆ. ಈ ಸಂದರ್ಭದಲ್ಲಿ ಕೊನೆಯದಾಗಿ ಎಲ್ಲ ಎಲ್ಲ ಯಾರೆಲ್ಲ ಪಂಚಾಯತ್ ಸದಸ್ಯರು ನನಗೆ ಮತದಾನ ಮಾಡಿದ್ದಾರೆ ಅವರೆಲ್ಲರಿಗೂ ಭಾರತೀಯ ಜನತಾ ಪಾರ್ಟಿಯ ಕಡೆಯಿಂದ, ನನ್ನ ಕಡೆಯಿಂದ ಹೃದಯಾಂತರಾಳದ ವಂದನೆಯನ್ನು ಸಲ್ಲಿಸ್ತೇನೆ. ಈ ಮತವನ್ನು, ನಿಮ್ಮ ಪ್ರತಿಯೊಂದು ಮತಕ್ಕೆ ಯಾವುದೇ ರೀತಿಯ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲ. ಅದನ್ನು ನನಗೆ ಸಿಕ್ಕಿದಂಥ ಆಶೀರ್ವಾದ, ದೇವರ ಪ್ರಸಾದ ಅಂತ ಎನಿಸಿಕೊಂಡು ಪ್ರತಿಯೊಬ್ಬರ ಸೇವೆಯಲ್ಲಿ ನಿರತನಾಗ್ತೇನೆ. ಆ ಮುಖಾಂತರ ನನ್ನ ಪಾರ್ಟಿ ನನ್ನನ್ನು ಇಷ್ಟೆತ್ತರ ಸ್ಥಾನ ಕೊಂಡೋಗಿ ನಿಲ್ಲಿಸಿದೆ. ನನ್ನ ಪಾರ್ಟಿಯ ಕಾರ್ಯಕರ್ತರಿಗೆ, ಪ್ರಮುಖರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದ ಹಾಗೆ ಕೆಲಸವನ್ನು ಮಾಡ್ತೇನೆ. ಮತ್ತು 6,040 ಜನರದ್ದು ಕೂಡ ನನ್ನ ಹತ್ರ ಮೊಬೈಲ್ ನಂಬರ್ ಉಂಟು. ನನ್ನ ಹತ್ರ ನೇರ ಮೆಸೇಜ್ ಹೋಗ್ತಾ ಉಂಟು. ಅವರು ನಿಮ್ಮ ಮಾಧ್ಯಮದ ಮುಖಾಂತರ ಎಲ್ಲ ಪಂಚಾಯತ್ ಸದಸ್ಯರು, ಅಲ್ಲಿಯ ಪಂಚಾಯತ್ ಅಧ್ಯಕ್ಷರ ಮುಖಾಂತರ, ಈಗ 6,040 ಜನ ಒಂದೇ ದಿವಸ ನನಗೆ ಟ್ರೈ ಮಾಡಿದರೂ ಕೂಡ ಕಷ್ಟ ಆಗ್ಬೋದು. ಪ್ರತಿ ಪಂಚಾಯತ್ನವರು ನಾನು ಬರೆದಿಟ್ಕೊಂಡು ಅವರ ಸೇವೆಗೆ ನಾನು ನಿರಂತರ 24 ಗಂಟೆ ಸಿಗ್ತೇನೆ ಅನ್ನುವಂಥ ಮಾತನ್ನು ಸುದ್ದಿ ಬಿಡುಗಡೆ ಮಾಧ್ಯಮದ ಮುಖಾಂತರ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ.
ಧನ್ಯವಾದಗಳು ತಮ್ಮ ವಿಚಾರಗಳನ್ನು ಹಂಚಿಕೊಂಡದಕ್ಕೆ, ಜೊತೆಗೆ ಶುಭಾಶಯಗಳನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ. ಎಸ್, ಧನ್ಯವಾದಗಳು. ಇದಿಷ್ಟು ಕಿಶೋರ್ ಕುಮಾರ್ ಪುತ್ತೂರು ಅವರು ನಮ್ಮ ಜೊತೆಗೆ ಹಂಚಿಕೊಂಡಿರುವಂತಹ ವಿಚಾರಗಳು. ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. ಅವಕಾಶ ಸಿಕ್ಕಿದ್ದು ಮತ್ತೆ ಪಕ್ಷ ಸಂಘಟನೆ ಮಾಡಿದ್ದು, ನಡೀತಾ ಇರುವಂತಹ ವಿಚಾರಗಳು, ಜೊತೆಗೆ ಮುಂದಕ್ಕೆ ಇರುವಂತಹ ಯೋಜನೆಗಳು, ಚಿಂತನೆಗಳ ಬಗ್ಗೆ ಎಲ್ಲವನ್ನು ಕೂಡ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಅನ್ನುವಂಥದ್ದು. ಸೊ ಇದಿಷ್ಟು ವಿಧಾನ ಪರಿಷತ್ನ ಉಪಚುನಾವಣೆಯ ಬಗ್ಗೆ ಕಿಶೋರ್ ಕುಮಾರ್ ಪುತ್ತೂರು ಅವರು ನಮ್ಮ ಜೊತೆಗೆ ಹಂಚಿಕೊಂಡಿರುವ ಮಾಹಿತಿಗಳು ಅಂತ ಹೇಳ್ತಾ, ಯತೀಶ್ ಉಪ್ಪಳಿಗೆ ಜೊತೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್ ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಸುರಕ್ಷತೆಯ ಚಿಂತೆ ಬಿಟ್ಟು ಬಿಡಿ, ನವೀನ ತಂತ್ರಜ್ಞಾನದ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಿ. ವಿಸಿಟ್ ಮಾಡಿ ಟೆಕ್ ಸ್ಪಾರ್ಕ್, ಪಿಂಟೋ ಪ್ಲಾಜಾ, ಎಪಿಎಂಸಿ ರೋಡ್, ಪುತ್ತೂರು, ದಕ್ಷಿಣ ಕನ್ನಡ.